ಆಸ್ಪತ್ರೆ ಗ್ರಾಮೀಣ ಕಾಂಗ್ರೆಸ್ ವತಿಯಿಂದ ಚಲನಚಿತ್ರ ನಟ ಹಾಗೂ ಸಮಾಜ ಸೇವಕ ಪುನೀತ್ ರಾಜ್ಕುಮಾರ್ ಅವರಿಗೆ ಪಡುಬಿದ್ರೆ ಪೇಟೆಯಲ್ಲಿ ಮಳೆಯ ಮಧ್ಯೆಯೂ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರದ್ಧಾಂಜಲಿ ಸಭೆ ಆರಂಭಗೊಳ್ಳುತ್ತಿದ್ದಂತೆ ಮಳೆ ಆರಂಭಗೊಂಡಿದ್ದು, ತಕ್ಷಣ ಮಳೆಗಾಗಿ ಅಂಗಡಿ ಮುಂಗಟ್ಟುಗಳ ಮಹಡಿಯಡಿಯಲ್ಲಿ ಮಾಜಿ ಸಚಿವ ವಿನಯ್ ಕುಮಾರ್ ಸಹಿತ ಆಶ್ರಯ ಪಡೆಯುತ್ತಿದ್ದರು. ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸಹಿತ ಪುನೀತ್ ಅಭಿಮಾನಿಗಳು 100ಕ್ಕೂ ಅಧಿಕ ಮಂದಿ ಸೇರಿದ್ರು. ಪುನೀತ್ ಭಾವಚಿತ್ರದ ಮುಂದೆ ದೀಪ ಉರಿಸಿ ಹೂ ಚೆಲ್ಲಿ ಶ್ರದ್ಧಾಂಜಲಿ ಅರ್ಪಿಸಿದ ಬಳಿಕ ಮಾತನಾಡಿ, ಅಂದು ಮಹಾತ್ಮ ಗಾಂಧಿ ಮರಣ ಸಂದರ್ಭದಲ್ಲಿ ಅವರ ಶವ ದರ್ಶನದಲ್ಲಿ 25 ಲಕ್ಷ ಮಂದಿ ಸೇರಿದ್ರು. ಆದರೆ ಇದೀಗ ಅದೇ ಸಂಖ್ಯೆಯಲ್ಲಿ ಪುನೀತ್ ಶವ ದರ್ಶನಕ್ಕೂ ಸೇರುವ ಮೂಲಕ ಅವರು ಬದುಕಿನಲ್ಲಿ ಏನು ಸಾಧಿಸಿದ್ದಾರೆ ಎಂಬುದನ್ನು ನಾವು ತಿಳಿಯಬಹುದಾಗಿದೆ ಎಂದು ಹೇಳಿದರು. ನಿಧನರಾಗಿದ್ದಾರೆ, ಸಣ್ಣ ಪ್ರಾಯ. ಇಂತಹ ಸಮಯದಲ್ಲಿ ಅವರು ಗಳಿಕೆ ಮಾಡಿದಂಥ ಆಸ್ತಿ ಏನು ಅಂತ ಹೇಳಿದ್ರೆ, ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ, 25 ಲಕ್ಷಕ್ಕಿಂತ ಹೆಚ್ಚು ಜನ ಬಂದು ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ತಿಳ್ಕೊಂಡ ಸಮಯದಲ್ಲಿ 25 ಲಕ್ಷ ಜನ ಅವರಿಗೆ ಶ್ರದ್ಧಾಂಜಲಿ ಅಂದಿನ ಸಮಯದಲ್ಲಿ ಅರ್ಪಣೆ ಮಾಡಿದರು. ಅದೇ ರೀತಿಯಲ್ಲಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ ಕೂಡ 25 ಲಕ್ಷ ಜನ ಶ್ರದ್ಧಾಂಜಲಿ ಅರ್ಪಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ 7-8 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವತ್ತು ಬರೇ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ, ದಕ್ಷಿಣ ಭಾರತದ ಎಲ್ಲ ಚಲನಚಿತ್ರ ನಟರು ಕೂಡ ಬಂದು ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಿದ್ದಾರೆ. ಕೇರಳ ಈ ಸಂದರ್ಭದಲ್ಲಿ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ಕರುಣಾಕರ್ ಪೂಜಾರಿ, ಪ್ರಮುಖರಾದ ಸುಧೀರ್ ಹೆಜಮಾಡಿ, ವೈ ಸುಕುಮಾರ್, ನವೀನ್ ಚಂದ್ರ ಜೇಶೆಟ್ಟಿ, ರಮೀಜ್ ಹುಸೇನ್ ಮುಂತಾದವರು ಉಪಸ್ಥಿತರಿದ್ದರು.